ನನ್ನ ನೆಚ್ಚಿನ ಭಾಗವತರಾದಂತಹ ದಿನೇಶ್ ಎಮ್ಮಣ್ಣಯರು ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಯಕ್ಷಗಾನ ರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಹಬ್ಬಿಸಿದವರು. ಕರ್ನಾಟಕ ಮೇಳ ಇನ್ನು ಏನೋ ನಿಲ್ತದೆ ಎನ್ನು ದಾಮೋದರ ಮಂಡಾಚಾರ್ಯ ನಂತರ ಅದಕ್ಕೆ ಭಾಗವತರೇ ಇಲ್ಲ ಎನ್ನುವಂತಹ ಸಂದರ್ಭದಲ್ಲಿ ದಿನೇಶ್ ಎಮ್ಮಣ್ಣಯರಂತಹ ಭಾಗವತರು ಬಂದು ಇಡೀ ತೆಂಕುತಿಟ್ಟಿನ ಯಕ್ಷಗಾನ ರಂಗದಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸಿದವರು. ನಾವೆಲ್ಲರೂ ಯಕ್ಷಗಾನ ರಂಗಕ್ಕೆ ಬರುವುದಕ್ಕಿಂತ ಮುಂಚೆಯೇ ಅವರ ಪದ್ಯಗಳನ್ನು ಕೇಳಿ ಹುಚ್ಚುಕಟ್ಟಿದವರು ನಾವು. ಅಂಥವ್ರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ನಾನು ಮೊದಲಾಗಿ ನಿಮ್ಮೆಲ್ಲರಲ್ಲೂ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ವೇದಿಕೆಯಲ್ಲಿರುವಲ್ಲಿ ಹಾಗೂ ನಿಮ್ಮೆಲ್ಲರಲ್ಲಿ ಒಂದು 15 ಸೆಕೆಂಡ್ ಅವರಿಗೊಂದು ಶ್ರದ್ಧಾಂಜಲಿಯನ್ನು ತಾವುಗಳೆಲ್ಲರೂ ಅರ್ಪಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಓಂ ಶಾಂತಿ.